ಕಿನಿಗೋಳಿ ಸಮೀಪದ ಐಕಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶುಂಠಿಪಾಡಿಯಲ್ಲಿ ಶಾಂಭವಿ ನದಿ ಉಕ್ಕಿ ಹರಿಯುತ್ತಿರುವ ಪರಿಣಾಮ ಈ ಭಾಗದ ಸುಮಾರು 50 ಕುಟುಂಬಗಳು ಹೊರಜಗತ್ತಿನ ಸಂಪರ್ಕವನ್ನೇ ಕಳೆದುಕೊಳ್ಳುವಂತಾಗಿದೆ. ಶುಂಠಿಪಾಡಿ ಸದ್ಯ ದ್ವೀಪದಂತಾಗಿದೆ. ಮಳೆಯಿಂದಾಗಿ ಇಲ್ಲಿ ಸಂಪರ್ಕ ಕಲ್ಪಿಸುವ ರಸ್ತೆ ಪ್ರತಿ ವರ್ಷದ ಮಳೆಗಾಲದಲ್ಲಿ ಮುಳುಗುತ್ತಿರುತ್ತದೆ. ಈ ರಸ್ತೆ ಕುದ್ರಿಪದವು ಸಂಪರ್ಕಿಸ್ತಾ ಇದೆ. ಅಲ್ಲಿಂದ ಒಂದು ಬದಿಯ ರಸ್ತೆ ಕಿನ್ನಿಗೋಳಿ, ಮತ್ತೊಂದು ಬದಿಯ ರಸ್ತೆ ಕುದ್ರಿಪದವು ಮೂಲಕ ಮೂಡುಬಿದ್ರೆಗೆ ಸಂಪರ್ಕ ಕಲ್ಪಿಸುತ್ತದೆ. ಆದರೆ ಶುಂಠಿಪಾಡಿ ಕುದ್ರಿಪದವು ಸಂಪರ್ಕಿಸುವ ರಸ್ತೆಯ ಎರಡೂ ಬದಿಯಲ್ಲಿ ರಸ್ತೆ ಹದಗೆಟ್ಟಿದ್ದು ಜನ ಓಡಾಟಕ್ಕೆ ತೊಂದರೆ ಉಂಟು ಮಾಡ್ತಾ ಇದೆ. ರಸ್ತೆಯ ಅರ್ಧಕ್ಕೆ ಡಾಂಬರೀಕರಣ ಮಾಡಿ ಬಿಡಲಾಗಿದೆ. ಇದರಿಂದಾಗಿ ಮಳೆಗಾಲ ಆರಂಭ ಆಗ್ತಾ ಇದ್ದಂತೆ ರಸ್ತೆ ಕಂಬಳದ ಗದ್ದೆಯಂತಾಗಿದೆ. ಕುದ್ರಿಪದವನ್ನು ಸಂಪರ್ಕ ಹೊಂದಿರ್ತದೆ. ಇದು ಮಳೆಗಾಲದಲ್ಲಿ ನಮಗೆ ತುಂಬ ಕಷ್ಟ, ನೆರೆ ಬಂದು ತುಂಬ ಕಷ್ಟ ಆಗ್ತಾ ಉಂಟು. ಈಗ ಒಂದು ವಾರದಿಂದ ಬಿಟ್ಟು ಬಿಡದೆ ಮಳೆ ಬರುವುದರಿಂದ ಇಲ್ಲಿ ನಮಗೆ ಏನಾದರೂ ಪೇಟೆಗೆ ಹೋಗಲಿಕ್ಕೆ ಇಲ್ಲಿ ನೆರೆ ಬಂದು ಈ ರಸ್ತೆಯಲ್ಲಿ ಹೋಗಲಿಕ್ಕೆ ಆಗುವುದಿಲ್ಲ. ಇನ್ನೊಂದು, ಈ ರಸ್ತೆ ಕುದ್ರಿಪದ ರಸ್ತೆಯನ್ನು ಸಂಪರ್ಕ ಹೊಂದಿರುತ್ತದೆ. ಅದು